ನೀರು ಪೂರೈಕೆ ಮಾಡಿದ ಪಂಚಾಯತ್ ವಿರುದ್ಧ ಆಕ್ರೋಶಗೊಂಡ ಮಹಿಳೆಯರು ಮನೆ ಮಂದಿಯ ಜೊತೆಗೆ ನೇರವಾಗಿ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಖಾಲಿ ಕೊಡಗಳನ್ನು ಮುಂದಿಟ್ಟುಕೊಂಡು ಆಕ್ರೋಶ ಹೊರಹಾಕಿದಂತಹ ಘಟನೆ ಉಡುಪಿ ಜಿಲ್ಲೆಯ ಅಂಬಲಪಾಡಿ ಗ್ರಾಮ ಪಂಚಾಯತ್ನಲ್ಲಿ ಇಂದು ನಡೆದಿದೆ. ಕೊಡಪಾನದ ಜೊತೆಗೆ ಪಂಚಾಯತಿಗೆ ಬಂದ ಮಹಿಳೆಯರನ್ನ ಕಂಡು ಅಧ್ಯಕ್ಷರು ದಂಗು ಬಡಿದು ಹೋಗಿದ್ದಾರೆ. ನೇರ ಪಂಚಾಯತ್ ಕಚೇರಿಯ ಒಳಗೆ ಬಂದಂತಹ ಮಹಿಳೆಯರು ಕೊಡಪಾನಗಳನ್ನು ತಮ್ಮ ಮುಂದಿಟ್ಟು ನಮಗೆ ನೀರು ಕೊಡಿ ಎಂದು ಪ್ರತಿಭಟನೆ ಆರಂಭಿಸಿದ್ದಾರೆ. ಅಲ್ಲದೆ ನೀರಿನಿಂದಾಗುವ ಕಷ್ಟಗಳನ್ನು ಅಧ್ಯಕ್ಷರಿಗೆ ಮನವರಿಕೆ ಮಾಡಿದ್ದಾರೆ. ಅಧ್ಯಕ್ಷರು ನಸುನಗುತ್ತಲೇ ಉತ್ತರಿಸಲು ಮುಂದಾದಾಗ ಅವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡು ಸರಿಯಾಗಿ ನೀರು ಪೂರೈಕೆ ಮಾಡಿ ಎಂದು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ವ್ಯಾಪ್ತಿಯಲ್ಲಿ 90ಕ್ಕೂ ಅಧಿಕ ಮನೆಗಳಿದ್ದು ಕಳೆದ 2 ತಿಂಗಳಿನಿಂದ ಸಮರ್ಪಕವಾಗಿ ನೀರು ಪೂರೈಕೆ ಆಗ್ತಾ ಇಲ್ಲ. ನೀರಿಲ್ಲದೆ ಏನೂ ಕೆಲಸ ಮಾಡಲು ಆಗುವುದಿಲ್ಲ. ನೀರು ಸಿಕ್ಕರೆ ಮಾತ್ರ ಮನೆಗೆ ಹೋಗ್ತೇವೆ, ಇಲ್ಲದೇ ಇದ್ರೆ ದಿನವಿಡೀ ಇಲ್ಲೇ ಕುಳಿತುಕೊಳ್ತೇವೆ ಎಂದು ಧರಣಿ ಕೂತಿದ್ದಾರೆ. Water charges and nothing doing without doing anything. ಪಂಚಾಯತ್ ನೀರು ಬುಪ್ಪುಜೆ ಅವನು ಮೂಜು ಸರ್ತ ನೀರು ಕೊರಿಯರು 2 ತಿಂಗಳು ಮುಜೆ ಸರ್ತ ನೀರು ಕೊರಿ ಅದೇ ಒಕ್ಕ ನೀರು ಕೊರ್ಸಿಜೇರಿ ಎಂಕಲೆಗ ಎಂಕಲೆ ನೀರು ಕೊರ್ಪಿನಿ ನಾ ಸ್ವಂತ ಮಾತ್ರ ಆಯ ಒಂದು ಮರಬಾತು ಬಡಪನ ನೀರು ಕೊರ್ಪೆ ರಾತ್ರಿ ಕೊಂಚ ಆಯ ಕೊರ್ಪೆ ಎಂಕಲೆ ಆಯ ನೀರು ಕೊರ್ಪುಜಲೆ ಎಂಕಲೆ ನೀರೇ ಹೆಚ್ಚು ಸರ್ ನೀರೇ ಹೆಚ್ಚು ಒಡೆಯಪ್ಪಿನ ಎಂಕ ನೀರಿಗ ನಲ್ಲಿಡಿ ನೀರು ಬಿಟ್ರೆ ಕಂತೇನೆ ಅದನ್ನ ಕಲ್ಲೆ ಹಾಕಂತ ಅಂಚು ಆ ಸೈಡ್ ಬಿಡ್ತೇರು ಅಂಚು ಬಿಡ್ತೇರು ಗೊತ್ತಿಲ್ಲ ಮತ್ತೆ ರಾತ್ರಿ ಮತ್ತೆ ನೀರು ಬಿಡ್ತೇವೆ ಏತಿಲ್ಲ ಸಮಸ್ಯೆ ಉಂಟು ಏತಿಲ್ಲ ಸಮಸ್ಯೆ ದೈವ ಇಲ್ಲ ಉಂಟಾ ಅರ್ಥ ಹಾಕೊಂಡ ಇದು ಅರ್ಥ ಮಾಡ್ತಾನೆ ಕನ್ನಡ ಬರ್ಬೋದು ಅವಳ 10 ಕೊಡಪನ 2 ಕೊಡಪನ 4 ಕೊಡಪನ 5 ಕೊಡಪನ ಅವೇನೇ ತೊಂದರೆ 2 ತಿಂಗಳು ಬಿದ್ದವ ಬೇಟೆ ಊರು ಸಾಗದೆ ಬೇಟೆ ಊರು ಪೂರ ನಮಗೆ ಬೇಟೆ ಕೊಡ ಇಲ್ಲದ ಮೂಜಿ ಇಲ್ಲದ ನೀರು ಕೊನಗ್ತದ ಪೂರ ಎಕ್ಕರೆ ಕೊಡ್ತೀವಿ ಅವಳ ಆಗಲೇ ಗೌರ್ಮೆಂಟ್ ಇದೇ ಕೊಡ್ತೀವಿ ಏನು ಮುಂತ ಮೆಂಬರ್ನಾಗ ಕೈ ತಿರ್ತದಾಗ